ತುಳು ಕೋರ್ಸಿಗೆ ಸ್ವಾಗತ. ಈಗ ತುಳುವಲ್ಲಿ ಐ ಅನ್ನುವ ಪದಕ್ಕೆ ಕನ್ನಡದಲ್ಲಿ ನಾವು ನಾನು ಎಂದು ಹೇಳ್ತೇವೆ. ಹಾಗೆ ಅದು ತುಳುವಲ್ಲಿ ಯಾನ್ ಆಗುತ್ತೆ. ಯಾನ್ ಅಲ್ಲ, ಯಾನ್. ನಾಗೆ ಎಂಡ್ ಆಗುವಾಗ ನ ಅನ್ನುವ ಶಬ್ದ. ಅದೇ ಯು ಅಂದರೆ ಯು ಅಲ್ಲಿ ಎರಡಿದೆ, ಬಹುವಚನ ಏಕವಚನ. ಸೊ ಬಹುವಚನ ನೀಡುವಾಗ ಪ್ಲೂರಲ್ ಟೆನ್ಸಲ್ಲಿ ಕನ್ನಡದಲ್ಲಿ ನೀವು ಆಗುತ್ತೆ. ಅದೇ ಈಗ ತುಳುವಲ್ಲಿ ಹೇಳೋದಾದ್ರೆ ಈರ್ ಆಗತ್ತೆ. ಈರ್ ದೀರ್ಘ ಇ ಪ್ಲಸ್ ಆರ್, ಈರ್. ದ ಯು ಸಿಂಗ್ಯುಲರ್ ಟೆನ್ಸ್ ಅಂದರೆ ಏಕವಚನದಲ್ಲಿ ಹೇಳೋದಾದ್ರೆ ಕನ್ನಡದಲ್ಲಿ ನೀನು ಆಗುತ್ತೆ. ಅದೇ ತುಳುವಲ್ಲಿ ಬರೀ ಈ, ದೀರ್ಘ ಈ ಅಷ್ಟೆ. ಬಹುವಚನದಲ್ಲಿ ಈರ್, ಏಕವಚನದಲ್ಲಿ ಈ. ಮುಂದಿನ ಪದ ವಿ. ವಿ ಅನ್ನುವ ಇಂಗ್ಲಿಷ್ ಶಬ್ದಕ್ಕೆ ಕನ್ನಡದಲ್ಲಿ ನಾವು ಎಂದು ಹೇಳ್ತೇವೆ, ನಾವು. ಅದೇ ತುಳುವಲ್ಲಿ ನಮ, ದೀರ್ಘ ಅಲ್ಲ, ನ ಪ್ಲಸ್ ಮ, ನಮ. ಮುಂದಿನ ಪದ ಯು ಆಲ್. ಯು ಆಲ್ ಅಂದರೆ ನೀವೆಲ್ಲರೂ. ನೀವೆಲ್ಲರೂ ಎನ್ನುವ ಶಬ್ದಕ್ಕೆ ಅದೇ ನೀವೆಲ್ಲರೂ ಅಥವಾ ನೀವೆಲ್ಲ ಎಂದು ನಾವು ಕನ್ನಡದಲ್ಲಿ ಹೇಳುವಾಗ ನೀವೆಲ್ಲರೂ ಕನ್ನಡದಲ್ಲಿ ಯು ಆಲ್, ನೀವೆಲ್ಲರೂ. ಅದೇ ಪದ ತುಳುವಲ್ಲಿ ಹೇಳುವಾಗ ನಿಕ್ಕುಲು ಅಥವಾ ನಿಕ್ಕುಲು ಮಾತ. ನಿಕ್ಕುಲು ಅಂದರೆ ನೀವು, ಮಾತ ಅಂದರೆ ಎಲ್ಲರೂ, ನೀವೆಲ್ಲರೂ. ನಿಕ್ಕುಲು ಮಾತ. ಈಗ ಮುಂದಿನ ಶಬ್ದಕ್ಕೆ ಹೋಗುವಕ್ಕಿಂತ ಮೊದಲು ಅದಕ್ಕೊಂದು ಎಕ್ಸಾಂಪಲ್ ಕೊಡುವ. ನಿಕ್ಕುಲು ಮಾತ ಅಂದರೆ ನೀವೆಲ್ಲರೂ ಬರುತ್ತೀರಾ, ನಿಕ್ಕುಲು ಮಾತ ಬರ್ಪರ್. ಮುಂದಿನ ಶಬ್ದ ಹಿ ಅಂದರೆ ಅವನು, ಕನ್ನಡದಲ್ಲಿ ಅವನು. ಅದೇ ತುಳುವಲ್ಲಿ ಆ ಎ ಆಗುತ್ತೆ. ಆ ಪ್ಲಸ್ ಎ, ದೀರ್ಘ ಎ, ಆ ಎ. ಹಿಸ್ ಅಂದರೆ ಅವನ, ಹಿಸ್ ಕನ್ನಡದಲ್ಲಿ ಅವನ. ತುಳುವಲ್ಲಿ ಆಯನ. ಅವನ ಅನ್ನುವ ಪದ ತುಳುವಲ್ಲಿ ಆಯನ, ಹಿಸ್, ಆಯನ. ನೀವು ರೈಟ್ ಹಿಸ್, ಇಟ್ ಬಿಕಮ್ಸ್ ಆಯನ ಇನ್ ತುಳು. ಸಪೋಸ್ ಇಫ್ ಯು ಆರ್ ರೈಟಿಂಗ್ ಶೀ ಅಂದರೆ ಶೀ ಅನ್ನುವ ಪದಕ್ಕೆ ಕನ್ನಡದಲ್ಲಿ ಅವಳು ಅನ್ನುವ ಪದ ಇದೆ. ಅದೇ ತುಳುವಲ್ಲಿ ಬರುವಾಗ ಆಲ್ ಅನ್ನುವ, ಆ ಪ್ಲಸ್ ಲ್, ಆಲ್. ಹರ್ ಅಂದರೆ ಅವಳ, ಕನ್ನಡದಲ್ಲಿ ಅವಳ, ಎಳ್ಳ. ಅದೇ ತುಳುವಲ್ಲಿ ಬರೆಯುವಾಗ ಅಲ್ನ, ಅಲ್ನ, ಲಾಕೆ ನಾವತ್ತು, ಅಲ್ನ. ಅಲ್ನ ಇಲ್ಲ, ಅವಳ ಮನೆ. ಅಲ್ನ ಇಲ್ಲ, ಅವಳ ಮನೆ, ಹರ್ ಹೌಸ್. ಈಗ ಅದೇ ನಾವು ಸೆಂಟೆನ್ಸಸ್ ರೂಪ ಅಂದರೆ ವಾಕ್ಯ ರೂಪದಲ್ಲಿ ನೋಡೋದಾದರೆ ಮೊದಲನೇದಾಗಿ ಫಸ್ಟ್ ಸೆಂಟೆನ್ಸ್. ಈಗ ಐ ಡ್ರಿಂಕ್ ವಾಟರ್
ಇಂಗ್ಲೀಷಲ್ಲಿ ಐ ಡ್ರಿಂಕ್, ಆಂಗ್ಲ ಭಾಷೆಯಲ್ಲಿ ಐ ಡ್ರಿಂಕ್ ವಾಟರ್. ಅದೇ ಕನ್ನಡಕ್ಕೆ ಅನುವಾದ ಮಾಡುವಾಗ ನಾನು ನೀರು ಕುಡಿಯುತ್ತೇನೆ. ನಾನು ನೀರು ಕುಡಿಯುತ್ತೇನೆ ಕನ್ನಡದಲ್ಲಿ. ಕನ್ನಡ ನಾನು ನೀರು ಕುಡಿಯುತ್ತೇನೆ. ಅದೇ ಈಗ ತುಳುವಲ್ಲಿ ಅನುವಾದ ಮಾಡುವಾಗ ಐ ಡ್ರಿಂಕ್ ವಾಟರ್, ಸೇಮ್ ಥಿಂಗ್. ಅಂದರೆ ಅದನ್ನೇ ತುಳುವಿಗೆ ಅನುವಾದ ಮಾಡುವಾಗ ಅಲ್ಲಿ ವಿಲ್ ಅಂತ ಆ್ಯಡ್ ಮಾಡ್ತೇನೆ. ಐ ವಿಲ್ ಡ್ರಿಂಕ್ ವಾಟರ್, ಯಾಕೆಂದರೆ ಕುಡಿಯುತ್ತೇನೆ. ಐ ಡ್ರಿಂಕ್ ವಾಟರ್ ನಾನು ಅಂದರೆ ಕನ್ನಡದ ತುಳು ಭಾರತೀಯ ಯಾವುದೇ ಭಾಷೆಗೆ ನೀವು ಅನುವಾದ ಮಾಡುವಾಗ ಇಂಗ್ಲೀಷ್ ನೇರವಾಗಿ ನೀವು ಅಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಐ ವಿಲ್ ಡ್ರಿಂಕ್ ಎಕ್ಸಾಕ್ಟ್ ಮೀನಿಂಗ್ ಸಿಗಲಿಕ್ಕೆ ಐ ವಿಲ್ ಡ್ರಿಂಕ್ ಅಂತ ಐ ವಿಲ್ ಆ್ಯಡ್ ಮಾಡಿದೆ. ಅದೇ ನಾನು ನೀರು ಕುಡಿಯುತ್ತೇನೆ. ತುಳುವಲ್ಲಿ ಯಾನ್ ನೀರು ಪರ್ಪ ಅಂದರೆ ಕುಡಿಯುತ್ತೇನೆ, ಯಾನ್ ಅಂದರೆ ನಾನು, ನೀರು ನೀರ್, ಪರ್ಪ ಕುಡಿಯುತ್ತೇನೆ. ಈಗ ಅದನ್ನು ಇಂಗ್ಲೀಷಲ್ಲಿ ಬರೆಯುತ್ತೇನೆ, ಯಾಕೆಂದರೆ ಕೆಲವರು ಈ ವಿಡಿಯೋ ನೋಡುವವರು ಇಂಗ್ಲೀಷಲ್ಲಿ ಬೇಕಾದರೆ, ಅಂದರೆ ತುಳುವಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಲಿಕ್ಕೆ ವಾಟರ್ ಅನ್ನೋದಕ್ಕೆ ನೀರು ಹೇಳ್ತೇವೆ ನಾವು ತುಳುವಲ್ಲಿ. ನೀರು ಕನ್ನಡದಲ್ಲಿ ನೀರು, ತುಳುವಲ್ಲಿ ನೀರು, ನೀರು ಒತ್ತು ಅಷ್ಟೇ. ಕನ್ನಡದಲ್ಲಿ ಉಕಾರ, ತುಳುವಲ್ಲಿ ಬರುವಾಗ ಅದು ಅಷ್ಟೇ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಎಕ್ಸಾಂಪಲ್ ಇದರ ಬಗ್ಗೆ ಸಿಂಪಲಾಗಿ ನೋಡೋದಾದರೆ ಹೀಗೆ ಒಂದೊಂದು ವರ್ಡ್ ನೋಡ್ತಾ ಹೋಗಬೇಕಾಗತ್ತೆ ನಾವು. ಈಗ ಐ ವಿಲ್ ಡ್ರಿಂಕ್ ವಾಟರ್, ನಾನು ನೀರು ಕುಡಿಯುತ್ತೇನೆ. ಅದನ್ನೇ ತುಳುವಿಗೆ ನೀವು ಅನುವಾದ ಮಾಡುವಾಗ ಯಾನ್ ನೀರ್ ಪರ್ಪ. ತುಳುವಲ್ಲಿ ಹೆಚ್ಚಾಗಿ ವರ್ಡ್ ಎಂಡಿಗೆ ಅಲ್ಲಿ ಎಂಡು ಆಗೋಂಥ ಪದಗಳು ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಯಾನ್, ನೀರು ಮತ್ತು ಈರ್, ಈ ಥರ ಕಂಪ್ಲೀಟ್ ವರ್ಡ್ಸ್ ಇಲ್ಲ, ಅರ್ಧ. ಈಗ ಯು ಡ್ರಿಂಕ್ ವಾಟರ್, ನೀನು ನೀರು ಕುಡಿ, ನಾವು ಸಿಂಗ್ಯುಲರ್ ಟೆನ್ಸ್ ಅಂದರೆ ಏಕವಚನದಲ್ಲಿ ನೋಡೋದಾದರೆ ನೀನು ನೀರು ಕುಡೀರಿ ಅಂದರೆ ನೀರು ಕುಡಿ. ಜನರಲಿ ಕುಡಿ ಅಂತ ಹೇಳ್ತೇವೆ ನಾವು, ನೀರು ಕುಡಿ. ಅದೇ ನೀವು ತುಳುವಿಗೆ ಟ್ರಾನ್ಸ್ಲೇಟ್ ಮಾಡೋದಾದರೆ ಈ ನೀರು ಪರ್ ಅಷ್ಟೇ, ಪರ್. ಈ ನೀರು ಪರ್, ಯು ಡ್ರಿಂಕ್ ವಾಟರ್. ಈ ನೀರು ಪರ್ ಮೇಲೆ ನೋಡಿದಾಗೆ ನೀನು ಏಕವಚನದಲ್ಲಿ ಅಂದರೆ ಯು ಸಿಂಗ್ಯುಲರ್ ಟೆನ್ಸಲ್ಲಿ ತುಳುವಲ್ಲಿ ಈ ಬರೀ ಈ ಆಗುತ್ತೆ. ಇದೇ ನೀವೀಗ ಯು ಡ್ರಿಂಕ್ ವಾಟರ್ ಪ್ಲೂರಲ್ ಟೆನ್ಸಲ್ಲಿ ಬರೆಯೋದಾದರೆ ನೀವು ನೀರು ಕುಡಿಯಿರಿ. ಓಕೆ, ನೀವು ನೀರು ಕುಡಿಯಿರಿ ಆಗುತ್ತೆ. ಅದೇ ಈಗ ತುಳುವಿಗೆ ಟ್ರಾನ್ಸ್ಲೇಟ್ ಮಾಡೋದಾದರೆ ಈಗ ಸಿಂಗ್ಯುಲರ್, ಈಗ ಪ್ಲೂರಲ್ ಬರೆಯೋದಾದರೆ ಈರ್ ನೀರು ಪರ್ಲೆ ಲೇ ಆ್ಯಡ್ ಆಗುತ್ತೆ. ಸಿಂಗ್ಯುಲರಲ್ಲಿ ಈ ಮತ್ತು ಪರ್, ಪ್ಲೂರಲಲ್ಲಿ ಈರ್ ಮತ್ತು ಪರ್ ಲೇ. ನೀರು ಅನ್ನೋ ಪದ ಒಂದೇ ರೀತಿ ಇರುತ್ತೆ, ಅದು ಚೇಂಜ್ ಆಗಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಈಗ ಚಿಕ್ಕದಾಗಿ ಲೆಟ್ಸ್ ಲರ್ನ್ ತುಳು. ಈ ಒಂದು ಸೆಂಟೆನ್ಸ್ಗೆ ಕನ್ನಡದಲ್ಲಿ ತುಳು ಕಲಿಯೋಣ ಹೇಳ್ತೇವೆ. ಅದೀಗ ತುಳುವಲ್ಲಿ ಹೇಳೋದಾದರೆ ತುಳು ಕಲ್ಪುಗ. ಇದನ್ನು ನೀವು ಸ್ಪ್ಲಿಟ್ ಮಾಡ್ಬೋದು, ಕಷ್ಟ ಆಗೋದಾದರೆ ಕಲ್ ಪ್ಲಸ್ ಪುಗ, ಕಲ್ಪುಗ, ತುಳು ಕಲ್ಪುಗ. ಈಗ ನಾನು ತುಳು ಕಲಿಯುತ್ತೇನೆ, ಐ ವಿಲ್ ಲರ್ನ್ ತುಳು ಹೇಳೋದಕ್ಕೆ ಕನ್ನಡದಲ್ಲಿ ನಾನು ತುಳು ಕಲಿಯುತ್ತೇನೆ, ನಾನು ತುಳು ಕಲಿಯುತ್ತೇನೆ.
ಅದೇ ಈಗ ತುಳು ಭಾಷೆಯಲ್ಲಿ ಹೇಳೋದಾದರೆ ಅದನ್ನು ಯಾನ್ ತುಳು ಕಲ್ಪುವೆ. ಕಲ್ಪು ಅನ್ನೋದು ಕಾಮನ್. ಗ ಅಂದರೆ ಎಲ್ಲರಿಗೂ ಸೇರಿಸಿ, ಅಂದರೆ ಪ್ಲೂರಲ್ ಟೆನ್ಸಲ್ಲಿ ಕಲ್ಪುಗ, ನಾವೆಲ್ಲರೂ ಕಲಿಯೋಣ. ಅದೇ ಕಲ್ಪುವೆ ಹೇಳುತ್ತದೆ ನಮ್ಮ ಬಗ್ಗೆ, ಅಂದರೆ ನಾನು ಕಲಿಯುತ್ತೇನೆ, ನಾನು ಇಂಡಿವಿಜುವಲ್. ಸೊ ಅದರ ಡಿಫ್ರೆನ್ಸ್ ನೋಟ್ ಡೌನ್ ಮಾಡಬೇಕಾಗತ್ತೆ ಇಲ್ಲಿ. ಥ್ಯಾಂಕ್ ಯು. ಈಗ ಎಂಡ್ಗೆ ಥ್ಯಾಂಕ್ ಯು ಅನ್ನೋದಾದರೆ ನೀವು ಧನ್ಯವಾದಗಳು ಕನ್ನಡದಲ್ಲಿ. ಅದೇ ತುಳುವಲ್ಲಿ ಹೇಳೋದಾದರೆ ನೀವು ಥ್ಯಾಂಕ್ ಯು ಸೊಲ್ಮೇಲು ಥ್ಯಾಂಕ್ ಯು ಸೊಲ್ಮೇಲು. ಅದು ಜನರಲಿ ಸೊಲ್ಮೇಲು ಅನ್ನೋದು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬೇಕಾದರೆ ನೀವು ಅದು ಥ್ಯಾಂಕ್ಸ್ ಇನ್ ಶಾರ್ಟ್ ನೀವು ಥ್ಯಾಂಕ್ಸ್ ಹೇಳ್ತೀರಾ, ಹಾಗಾಗಿ ನೀವು ಸೊಲ್ಮೇಲು ಹೇಳ್ತೀರಾ. ಅಂದರೆ ಥ್ಯಾಂಕ್ಸ್ ಅನ್ನೋದು ಪ್ಲೂರಲ್ ಟೆನ್ಸ್. ಸೊಲ್ಮೇಲು ಲೂ ಬಂದರೆ ಯಾವುದಾದ್ರೂ ಪದ ಇರಲಿ ತುಳುವಲ್ಲಿ. ಜೋಕುಲು ಅಂದರೆ ಮಕ್ಕಳು, ಬಾಲೆಲು ಅಂದರೆ ಮಕ್ಕಳು, ಬಾಲೆಲು ಅಂದರೆ ನಿಮಗೆ ಲೂ ಅನ್ನೋ ಶಬ್ದ ಲಾಸ್ಟಿಗೆ ಬಂದರೆ ಅದು ಪ್ಲೂರಲ್ ಆಗಿರುತ್ತೆ. ಸೊಲ್ಮೇಲು ಅಂದರೆ ಥ್ಯಾಂಕ್ಸ್. ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಬೇಕಾದರೆ ಇರೇಕ್ ಸೊಲ್ಮೆ. ಆರ್ ನಿಮಗೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಏನು ಬರುತ್ತೆ? ಸೊಲ್ಮೆ ಇರೇಕ್. ಇದು ಸೊಲ್ಮೆ ಇರೇಕ್ ಆರ್ ಇರೇಕ್ ಸೊಲ್ಮೆ ಅಂದರೆ ಥ್ಯಾಂಕ್. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಸೊಲ್ಮೆ, ಇರೇಕ್ ಅಂದರೆ ಯು, ಥ್ಯಾಂಕ್ ಯು. ಸೊಲ್ಮೆ ಇರೇಕ್. ಸೊಲ್ಮೆಲು ಅಂದರೆ ಥ್ಯಾಂಕ್ಸ್. ನಾನೀಗ ಇಂಗ್ಲೀಷಲ್ಲಿ ಕೂಡ ಅದರ ಪ್ರೊನೌನ್ಸಿಯೇಷನ್ ಹೇಗೆ ಬರುತ್ತೆ ಅಂತ ಹಾಕಿದ್ದಾನೆ. ಐ ಪುಟ್ ಅಪ್ ಇನ್ ಇಂಗ್ಲೀಷ್ ಆಲ್ಸೋ ಸೊ ದಟ್ ಯು ಕ್ಯಾನ್ ರೀಡ್ ಇಟ್ ಈಸಿಲಿ. ಕನ್ನಡ ಬರೋದಿಲ್ಲ ಅಂದರೆ, ಕನ್ನಡ ಓದಲಿಕ್ಕೆ ಬರೋದಿದ್ದರೆ ಇಂಗ್ಲೀಷಲ್ಲಿ ನೋಡಿ ಕಲಿಬೋದು. ಸೊ ಇಷ್ಟು ಇವತ್ತಿನ 1ನೇ ಭಾಗದ ಅಂದರೆ ಫಸ್ಟ್ ಚಾಪ್ಟರ್ನ ಕಂಟೆಂಟ್. ಇಷ್ಟನ್ನು ನಾನು, ನೀನು, ನೀವು, ನಾವು ಇದೆಲ್ಲ ಅಂದರೆ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಹೇಗೆ ಬರುತ್ತೆ ಅನ್ನೋದು ಫಸ್ಟಾಗಿ ನಾವು ಕಲ್ತ್ಕೊಳ್ಬೇಕಾಗತ್ತೆ ತುಳುವಲ್ಲಿ. ಸೊ ಇಂಟ್ರಾಕ್ಟಿವ್ ಸೆಷನ್ ಬೇಕು, ಪಾಡ್ಕಾಸ್ಟ್ ಬೇಕು ಅನ್ನೋದಕ್ಕೆ ಅಂದರೆ ರಿಕ್ವೆಸ್ಟ್ ಬಂತು. ಸೊ ಹಾಗಾಗಿ ಈ ಥರ ನಾನು ವಿಡಿಯೋ ಮಾಡ್ತಿದ್ದೇನೆ. ಸೊ ನಿಮಗೆ ಇನ್ನೂ ಏನಾದರೂ ಅಂದರೆ ಏನಾದರೂ ಸಜೆಷನ್ ಅಥವಾ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ಮಾಡುವಾಗ ಸುಲಭ ಆಗುತ್ತೆ. ಕಮೆಂಟಲ್ಲಿ ಕೂಡ ರಿಪ್ಲೈ ಮಾಡ್ಬೋದು, ಅಥವಾ ನೆಕ್ಸ್ಟ್ ಎಪಿಸೋಡ್ ಏನು ಮಾಡ್ತೇವೆ ನೋಡಿ ಅದರಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾವು. ಸೊ ದ್ಯಾಟ್ ನಿಮಗೆ ಈಸಿ ಆಗುತ್ತೆ ಕಲೀಲಿಕ್ಕೆ, ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು.